2 ದಿನಟ್ಟು ಒಂತೆ ಕಡಿಮೆ ಅಬ್ಬರ ತೋಜಾದಿತ್ತಿನ ಕೊರೋನಾ ಶುಕ್ರವಾರ ಪೆರಪ ಒಂತೆ ಜೋರಾತನು. ದಕ್ಷಿಣ ಕನ್ನಡ ಜಿಲ್ಲಾ ವರದಿ ಪ್ರಕಾರ ಶುಕ್ರವಾರ ಬಯ್ಯಗೆ 17 ಜನಕ್ಕೆ ಕೊರೋನಾ ಸೋಂಕು ದೃಢ ಆದನು. 4 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪೂರೈಸಲು ಬಿಡುಗಡೆ ಆಗುತ್ತಾರೆ. ಇನ್ನೇನು ಬುಂಡ ಒಂದೊಂದನೇ ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾದ ಜನಜೀವನಗೂ ಪೆರಪ ಬರದುಂಟು. ಕರಿ 2 ದಿನಟ್ಟು ದಕ್ಷಿಣ ಕನ್ನಡ ಜಿಲ್ಲೆಡುವಂತೆ ಕಡಿಮೆ ಆದಿತ್ತಿನ ಕೊರೋನಾದ ಅಬ್ಬರ ಶುಕ್ರವಾರ ಪೆರಪ ಏರಿಕೆ ಆತನು. ಶುಕ್ರವಾರ ಬಯ್ಯದ ಜಿಲ್ಲಾ ವರದಿಡು 17 ಜನಕ್ಕೆ ಸೋಂಕು ದೃಢ ಆತನು. 17 ಜನದ ಪೈಕಿಡು 14 ಜನ ಸೌದಿ ಅರೇಬಿಯಾದ ಬತ್ತದ ಕ್ವಾರಂಟೈನ್ ಇತ್ತಿನಕಲು, 2 ಜನ ಮುಂಬೈ ಒರಿ ಬೆಂಗಳೂರದು ಬತ್ತದ ಕ್ವಾರಂಟೈನ್ ಇತ್ತಿನಕಲು. ಶುಕ್ರವಾರ ಬಯ್ಯಾಗ 4 ಜನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪೂರೈಸದು ಬಿಡುಗಡೆ ಆತೇರು. ಇತ್ತೆ ಒಟ್ಟು 105 ಜನ ಸಕ್ರಿಯವಾದ ಚಿಕಿತ್ಸೆ ಉಳ್ಳೇರು. ಮುಂಗಾರು ಮರಿಯಲ ಒಂತೆಂತೆನೆ ಜೋರ ಒಂದುಂಡು. ಮರಿಯಲದ ಡೆಂಗ್ಯೂ ಮಲೇರಿಯಾದ ಬಗೆಟ್ ನನ್ನ ಎಚ್ಚರಿಕೆ ಭಾರಿ ಅಗತ್ಯ. ಸಾಮಾನ್ಯ ಶೀತ ಜ್ವರದ ಬಗೆಟ್ಲ ದಿಂಜ ಜಾಗ್ರತೆಡು ಉಪ್ಪಡು. ಕೊರೋನಾದ ಲಕ್ಷಣಗಳು ಇದಕ್ಕೆ ಮಾತಾ ಹೋಲಿಕೆ ಆಪು ನಡೆದಾತ್ರ ಮಾತಾ ರೀತಿಯ ಎಚ್ಚರಿಕೆಲು ಅಗತ್ಯ. ಶಾಲೆ ಪುನರಾರಂಭದ ಬಗೆಟ್ ಸಮಾಲೋಚನೆಲು ಪೋಷಕರನ ಅಭಿಪ್ರಾಯ ಸಂಗ್ರಹಲು ಆವೊಂದುಂಡು.